ಪರ್ಯಾಯ ಮಹೋತ್ಸವಕ್ಕೆ ಉಡುಪಿಯ ಕೃಷ್ಣನಗರಿ ಸಜ್ಜುಗೊಂಡಿದೆ. 2 ವರ್ಷಗಳ ಅವಧಿಯ ಅಧಿಕಾರ ಹಸ್ತಾಂತರದ ಪರ್ಯಾಯ ಮಹೋತ್ಸವದ ಘಳಿಗೆಯನ್ನು ನೋಡಲು ಭಕ್ತ ಜನತೆ ಕಾತರರಾಗಿದ್ದಾರೆ. ಕೃಷ್ಣನ ನಗರಿಯಾದ ಉಡುಪಿಯಲ್ಲಿ ಪರ್ಯಾಯ ಮಹೋತ್ಸವ ಸಂಭ್ರಮಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಪರ್ಯಾಯ ಮಹೋತ್ಸವಕ್ಕೆ ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿದೆ. ಪ್ರತಿ 2 ವರ್ಷಗಳಿಗೊಮ್ಮೆ ಒಂದೊಂದು ಮಠದ ಯತಿಗಳು ಕೃಷ್ಣನ ಪೂಜಾ ಕೈಂಕರ್ಯದ ಜವಾಬ್ದಾರಿಯನ್ನು ಹೊರುತ್ತಾರೆ. ಪೇಜಾವರ ಶ್ರೀಗಳ ಐತಿಹಾಸಿಕ 5ನೇ ಪರ್ಯಾಯದ ಅವಧಿ ಪೂರ್ಣಗೊಂಡಿದ್ದು, ಇದೀಗ ಪಲಿಮಾರು ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದರು 2ನೇ ಬಾರಿಗೆ ಪರ್ಯಾಯ ಪೀಠಾರೋಹಣ ಮಾಡುತ್ತಿದ್ದಾರೆ. ತೀರ್ಥಕ್ಷೇತ್ರದಲ್ಲಿ ಎಲ್ಲ ಸಂದರ್ಶನೆ ಎಲ್ಲ ಮುಗಿಸಿ ಈಗ ಕೃಷ್ಣನ ಪೂಜೆಗೋಸ್ಕರವಾಗಿ ಅವರು ಪವಿತ್ರವಾದಂತಹ ರೀತಿಯಲ್ಲಿ ಈಗ ಬಂದು ಅವನ ಒಂದು ಅರ್ಚನೆ ಕೈಂಕರ್ಯ ಪೂಜಾ ಕೈಂಕರ್ಯವನ್ನು ಆರಂಭ ಮಾಡಬೇಕು ಅಂತ ಹೇಳಿ ದೀಕ್ಷಾತೃತಿ ಈಗ ಬಂದಿದ್ದಾರೆ. ಅದರಲ್ಲಿ ಎಲ್ಲ ರೀತಿಯಲ್ಲಿಯೂ ಕೂಡ ಈ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಮತ್ತು ಎಲ್ಲ ಪಾರಂಪರಿಕವಾದಂತಹ ಕ್ರಮದಿಂದ ಪೂಜೆ ನಡೆಯಬೇಕು ಎಂಬಂತಹ ಸಂಕಲ್ಪ ಮಾಡಿದ್ದಾರೆ. ಪಲಿಮಾರು ಶ್ರೀಗಳ ಪರ್ಯಾಯ ಪೀಠಾರೋಹಣದ ಕ್ಷಣಗಣನೆ ಆರಂಭವಾಗಿದ್ದು, ಉಡುಪಿಯ ಬೀದಿ ಬೀದಿಯಲ್ಲಿ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದೆ. ಜನವರಿ 18ರ ಮುಂಜಾನೆ 3 ಗಂಟೆಗೆ ಜೋಡುಕಟ್ಟೆಯಲ್ಲಿ ಮಂಟಪದ ಪಟ್ಟದ ದೇವರಿಗೆ ಪೂಜಾ ಕೈಂಕರ್ಯ ನಡೆಯಲಿದ್ದು, ಧಾರ್ಮಿಕ ಕ್ರಿಯಾವಿಧಿಗಳ ಬಳಿಕ ಪಲಿಮಾರು ಶ್ರೀಗಳು ಸರ್ವಜ್ಞ ಪೀಠಾರೋಹಣ ಮಾಡಲಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪರ್ಯಾಯದ ಸೊಬಗನ್ನು ಹೆಚ್ಚಿಸಲಿವೆ. ಈಗಾಗಲೇ ಏನೆಲ್ಲ ಸಿದ್ಧತೆ ಆಗಬೇಕು ಅಲ್ವಾ, ಅದೆಲ್ಲ ನಗರ ಅಲಂಕಾರ ಆಗಲಿ, ಇಡೀ ನಗರ ಕಂಗಳು ತಾವು ನೋಡ್ಬೋದು. ಸಿದ್ಧತೆ ಏನಾಗಿದೆ ಅಂತ ಹೇಳಿ ತಾವು ನೋಡಿದರೆ ಗೊತ್ತಾಗ್ತದೆ. ನಗರ ಎಲ್ಲ ಕೇಸರಿಮಯವಾಗಿದೆ, ಎಲ್ಲ ಧ್ವಜಗಳಿಂದ ಮತ್ತು ವಿದ್ಯುತ್ ದೀಪ ಅಲಂಕಾರವು ವೈಶಿಷ್ಟ್ಯಪೂರ್ಣವಾಗಿ ಸರಿಯಾಗಿದೆ. ಮತ್ತು ಈ ದಿವಸ ರಾತ್ರಿಯೂ ಅದು ಕಳೆದ ಪರ್ಯಾಯದಲ್ಲೇ ಪ್ರಾರಂಭ ಆದದ್ದು. ರಾತ್ರಿ 8 ಗಂಟೆಯ ನಂತರ ರಾಜಾಂಗಣದ ವಿಶಾಲವಾದ ಪಾರ್ಕಿಂಗ್ ಪ್ರದೇಶದಲ್ಲಿ ಸಾರ್ವಜನಿಕ ಅನ್ನ ಸಂತರ್ಪಣೆ, ಅದಕ್ಕೆ ಬೇಕಾದ ಸಿದ್ಧತೆಯು ಎಲ್ಲ ರೀತಿಯಲ್ಲಿ ಆಗಿದೆ. ನಾಳೆಗೆ ಬೇಕಾದ ಅನ್ನ ಸಂತರ್ಪಣೆಗಾಗಲಿ ಇದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳು ಈಗಾಗಲೇ ಎಲ್ಲ ಆಗಿದೆ. ಒಟ್ಟಾರೆಯಾಗಿ ಉಡುಪಿಯಲ್ಲಿ 2 ವರ್ಷಗಳಿಗೊಮ್ಮೆ ನಡೆಯುವ ನಾಡ ಹಬ್ಬ ಪರ್ಯಾಯ ಮಹೋತ್ಸವಕ್ಕೆ ಜನತೆಯಲ್ಲಿ ಸಂಭ್ರಮದ ವಾತಾವರಣ ಕಂಡುಬರುತ್ತಿದೆ. ಪಲಿಮಾರು ಶ್ರೀಗಳು ಅನೇಕ ಯೋಜನೆಯೊಂದಿಗೆ ಪರ್ಯಾಯದ ಪೀಠಾರೋಹಣ ಮಾಡುತ್ತಿದ್ದರೆ, ಈ ಎಲ್ಲ ಅಪೂರ್ವ ಘಳಿಗೆಗೆ ಕೃಷ್ಣನ ನಗರಿ ಸಜ್ಜಾಗಿದೆ. ಪಲ್ಲವಿ ಸಂತೋಷ್, V4 News 24/7 ಉಡುಪಿ.